ಮಕ್ಕಳು ಮರಿಗಳ ಪ್ರಾಣಗಳನ್ನೇ ಹೆಚ್ಚಾಗಿ ಆಪರೇಷನ್ ಸಿಂಧೂರ ತೆಗೆದಿದೆ ಎಂದು ಕೊಲಂಬಿಯಾ ಖಂಡಿಸಿದ್ದರಿಂದ ತಂಡವೊಯ್ದಿದ್ದ ಸಂಸದ ಶಶಿ ತರೂರ್ ವಿವಂಚನೆಗೆ ಒಳಗಾದರು. ಈ ಸಂದರ್ಭದಲ್ಲಿ ಉಗ್ರಗಾಮಿಗಳಿಂದ ಹತ್ಯೆ ಕಂಡ ಜೀವಗಳಿಗೆ ಬೆಲೆಯಿಲ್ಲವೇ ಎಂದು ಶಶಿ ತರೂರ್ ಪ್ರಶ್ನಿಸಿದ್ದಾರೆ. ಉಗ್ರವಾದ ಜಾಗತಿಕ ಸಮಸ್ಯೆಯಾಗಿದ್ದು ಪ್ರಪಂಚದ ಬಹುತೇಕ ದೇಶಗಳಲ್ಲಿ ಉಗ್ರ ದಾಳಿ ನಡೆಯುತ್ತಿದೆ. ನಮ್ಮ ದೇಶ ನಿಮ್ಮ ದೇಶ ಪಾಕಿಸ್ತಾನದಲ್ಲೂ ಉಗ್ರ ದಾಳಿ ಪ್ರಾಣ ಪಡೆದಿದೆ ಅಲ್ಲವೇ ಎಂದು ಕೊಲಂಬಿಯಾ ಸರ್ಕಾರದ ಪರ ವಾದಿಸಲಾಯಿತು ಎಂದು ಹೇಳಲಾಗಿದೆ. ಇದೇ ವೇಳೆ ಉಗ್ರ ದಮನಕ್ಕೆ ಬೆಂಬಲ ಸೂಚಿಸುವುದಾಗಿಯೂ ಕೊಲಂಬಿಯಾ ತಿಳಿಸಿದೆ. ಆಪರೇಷನ್ ಸಿಂಧೂರದಿಂದ ಪಾಕಿಸ್ತಾನದಲ್ಲಿ ಆದ ಜೀವಹಾನಿಯನ್ನು ಕೊಲಂಬಿಯಾ ಸರ್ಕಾರ ಖಂಡಿಸಿದ್ದರಿಂದ ನಾವು ಸ್ವಲ್ಪ ನಿರಾಶರಾದೆವು. ಪಹಲ್ಗಾಮ್ನಲ್ಲಿ ಉಗ್ರರಿಂದ ನಾಗರಿಕರ ಹತ್ಯೆಯಾಗಿದೆ. ಆದ್ದರಿಂದ ಸ್ವರಕ್ಷಣೆಗಾಗಿ ಮಾತ್ರ ನಾವು ಆಪರೇಷನ್ ಸಿಂಧೂರ ನಡೆಸಿದೆವು ಎಂದು ಸ್ಪಷ್ಟಪಡಿಸಿದ್ದಾಗಿಯೂ ತರೂರ್ ರವರು ಹೇಳಿದರು. ಚೀನಾವು ಪಾಕಿಸ್ತಾನಕ್ಕೆ 80% ರಕ್ಷಣಾ ಸಾಮಗ್ರಿಗಳನ್ನು ಪೂರೈಸುತ್ತಿದೆ ಎಂದು ಅವರು ತಿಳಿಸಿದರು. ಜೆಎಂಎಂನ ಸರಫರಾಜ್ ಅಹ್ಮದ್, ತೆಲುಗು ದೇಶಂನ ಹರೀಶ್ ಬಾಲಯೋಗಿ, ಬಿಜೆಪಿಯ ಶಶಾಂಕ್ ಮಣಿ ತ್ರಿಪಾಠಿ, ಭುವನೇಶ್ವರ್ ಕಾಲಿಟಾ, ತೇಜಸ್ವಿ ಸೂರ್ಯ, ಶಿವಸೇನೆಯ ಮಿಲಿಂದ್ ದೇವೋರಾ, ಯುಎಸ್ಎಯಲ್ಲಿ ಹಿಂದಿನ ಭಾರತೀಯ ರಾಯಭಾರಿಯಾಗಿದ್ದ ತರಣ್ಜಿತ್ ಸಿಂಗ್ ಸಂಧದ್ದಿ ತಂಡದಲ್ಲಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬಗೋಟಾ. ಪುರಾತನ ಹಾಗೂ ಪಾರಂಪರಿಕ ನೋವು ನಿವಾರಕ ತೈಲ ಎಕ್ಕದ ಎಣ್ಣೆ. ಅನೇಕ ಕಾಯಿಲೆಗಳು ಒಂದು ಮದ್ದು, ಅದು ಎಕ್ಕದ ಎಣ್ಣೆ. ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವು, ಕೀಳು ನೋವು, ಸುಟ್ಟಗಾಯ, ಯಾವುದೇ ರೀತಿಯ ಚರ್ಮದ ಸಮಸ್ಯೆಗಳಿಗೆ ರಾಮಬಾಣ. ನಿಮ್ಮ ಹತ್ತಿರದ ಮೆಡಿಕಲ್ ಸ್ಟೋರ್ಸ್ ಮತ್ತು ಜನರಲ್ ಸ್ಟೋರ್ಸ್ಗಳಲ್ಲಿ ಲಭ್ಯ. ಇದೀಗ ಆನ್ಲೈನ್ನಲ್ಲೂ ಗ್ರಾಹಕರಿಗೆ ಸಿಗಲಿದೆ. ಹೆಚ್ಚಿನ ಮಾಹಿತಿಗಾಗಿ ಕೃಷ್ಣ ಎಂಟರ್ಪ್ರೈಸಸ್, ಕಾರ್ಕಳ, ಉಡುಪಿ. ದೂರವಾಣಿ ಸಂಖ್ಯೆ 9448 608 426.